ಬಂಟ್ವಾಳದ ನಾವೂರಿನಲ್ಲಿ ರಸ್ತೆಯ ಮೇಲೆ ಪಿಎಫ್ಐ ಬರಹಕ್ಕೆ ಸಿಟಿ ರವಿ ಕೆಂಡಾಮಂಡಲವಾಗಿದ್ದಾರೆ. ಪಿಎಫ್ಐ ನೆಪಕ್ಕೆ ಮಾತ್ರ ಆರ್ಎಸ್ಎಸ್ ಅನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಆದರೆ ಅವರ ಉದ್ದೇಶ ಇರೋದು ಭಾರತೀಯತೆ ಮೇಲೆ. ಅವರ ಯುದ್ಧದ ಉದ್ದೇಶ ಇಸ್ಲಾಮಿಕ್ ರಾಜ್ಯವನ್ನು ಸ್ಥಾಪನೆ ಮಾಡೋದು. ಅವರ ಮೂಲ ನಂಬಿಕೆಗಳಲ್ಲಿ ಅಸಹಿಷ್ಣುತೆ ದೋಷವಿದೆ. ಮತ್ತೊಂದು ಮತ, ಧರ್ಮ, ದೇವರನ್ನ ಒಪ್ಪದ ಮಾನಸಿಕತೆ ಇದೆ. ಪ್ರತಿಯೊಬ್ಬರೂ ರಾಷ್ಟ್ರೀಯತೆಯನ್ನು ಮೈಗೂಡಿಸಿಕೊಳ್ಳುವ ಮೂಲಕ ಅವರನ್ನು ಎದುರಿಸಬೇಕು. ನಿಮ್ಮ ದುಷ್ಟತನದ ಮೂಲಕ ಭಾರತೀಯರನ್ನು ನಾಶ ಮಾಡಿದ ಕಾಲ ಹೋಯಿತು. ಈಗ ಅಂತಹ ಸಂದರ್ಭ ಬಂದರೆ ನಿಮ್ಮನ್ನು ನಾಶ ಮಾಡಿ ಭಾರತವನ್ನು ಉಳಿಸ್ತೇವೆ ಎಂದು ಚಿಕ್ಕಮಗಳೂರಿನಲ್ಲಿ ಶಾಸಕ ಸಿಟಿ ರವಿ ಪ್ರತಿಕ್ರಿಯೆ ನೀಡಿದ್ದಾರೆ. ನೆಪಕ್ಕೆ RSS ಅನ್ನು ಟಾರ್ಗೆಟ್ ಮಾಡ್ಕೊಳ್ತಿದ್ದಾರೆ. ನೆಪಕ್ಕೆ ಅವರ ಯುದ್ಧ ಇರೋದು ಭಾರತೀಯರ ಮೇಲೆ, ಭಾರತೀಯತೆ ಮೇಲೆ. ಮತ್ತು ಯುದ್ಧದ ಉದ್ದೇಶ ಇಸ್ಲಾಮಿಕ್ ರಾಜ್ಯ ಸ್ಥಾಪನೆ ಮಾಡೋದು. ಆ ಉದ್ದೇಶ ಇಟ್ಕೊಂಡೇ ಗಾಂಧಾರವನ್ನು ಅಫ್ಘಾನಿಸ್ತಾನ ಮಾಡಿದ್ರು. ಆ ಉದ್ದೇಶ ಇಟ್ಕೊಂಡೇ ಸಿಂಧು ಮತ್ತು ಪಂಜಾಬನ್ನು, ಬಲೂಚಿಸ್ತಾನವನ್ನು ತುಂಡು ಮಾಡಿ ಪಾಕಿಸ್ತಾನ ಮಾಡಿದ್ರು. ಆ ಉದ್ದೇಶ ಇಟ್ಕೊಂಡೇ ಬಂಗಾಳವನ್ನು ತುಂಡರಿಸಿ ಬಾಂಗ್ಲಾದೇಶ ಮಾಡಿದ್ರು.